ಇದು ದೇವರ ಚಮತ್ಕಾರವೋ, ಮಾನವನ ಅಜ್ಞಾನವೋ, ಅಥವಾ ವಿಜ್ಞಾನದ ಜ್ಞಾನವೋ? ಕೆಲವೊಂದು ವಿಷಯಗಳು ಇವತ್ತಿಗೂ ನಿಗೂಢವಾಗಿವೆ, ವಿಚಿತ್ರವಾಗಿವೆ, ಚಮತ್ಕಾರ ಭರಿತವಾಗಿವೆ. ನೀವೇ ನೋಡಿ, ಇಲ್ಲಿ ಶಿವನ ಮೂರ್ತಿಯ ಮೇಲೆ ಅಭಿಷೇಕವನ್ನ ಮಾಡಲಾಗುತ್ತಿದೆ. ಈ ನಡುವೆ ಆಗಾಗ ಶಿವ ಕಣ್ತೆರೆದು ನೋಡುವ ಹಾಗೆ ಕಾಣುತ್ತದೆ. ಇದಕ್ಕೆ ನೀವು ಚಮತ್ಕಾರ ಅಂತೀರೋ, ಅಥವಾ ವಿಚಿತ್ರ ಅಂತೀರೋ, ಅಥವಾ ಮೂಢನಂಬಿಕೆ ಅಂತೀರೋ? ಇನ್ನು ಈ ವಿಡಿಯೋನ ನೋಡಿ. ಭಕ್ತನೊಬ್ಬ ಇಲ್ಲಿ ದೇವರಿಗಾಗಿ ಪದೇ ಪದೇ ಬೇಡಿಕೊಳ್ಳುತ್ತಿದ್ದಾನೆ. ಆ ದೇವರು ಅವನ ಬೇಡಿಕೆಯನ್ನ ಕೇಳಿ ಅವನಿಗೆ ಆಶೀರ್ವಾದ ಕೂಡ ಮಾಡಿದ್ದಾನೆ. ಇದಕ್ಕೆ ನೀವೇನಂತೀರಿ? ಇದು ನಿಜವಾಗಲೂ ದೇವರ ಕೊಟ್ಟ ವರವೋ, ಅಥವಾ ಇಲ್ಲಿ ನಡೆದಿರುವ ಚಮತ್ಕಾರವೋ, ಅಥವಾ ಇದು ಕೇವಲ ಆಕಸ್ಮಿಕವೋ, ಅಥವಾ ನಮ್ಮನ್ನೆಲ್ಲ ಹುಚ್ಚು ಮಾಡಲು ಒಂದು ತಂತ್ರಜ್ಞಾನವೋ, ಅಥವಾ ವಿಜ್ಞಾನದ ಪ್ರಕಾರ ಇದೊಂದು ಮಾಮೂಲಿ ಪ್ರಕ್ರಿಯೆಯೋ, ಅಥವಾ ಯಾರನ್ನ ನಂಬುವುದು ಯಾರನ್ನ ಬಿಡುವುದು ಗೊತ್ತೇ ಆಗುವುದಿಲ್ಲ. ಆದ್ರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ಈ ಘಟನೆಗಳು ನಡೆದಿದ್ದು 100ಕ್ಕೆ 100 ಸತ್ಯವಾಗಿವೆ. ಆದ್ರೆ ಇದರ ಹಿಂದಿನ ಮರ್ಮವನ್ನ, ಕರ್ಮವನ್ನ ತಿಳಿಯಬೇಕೆಂದ್ರೆ ನಾವು ಯೋಚನೆ ಮಾಡಬೇಕು. ಅಲ್ಲಿ ನಿಜಕ್ಕೂ ನಡೆದಿದ್ದಾದ್ರೂ ಏನು ಅಂತ. ಬನ್ನಿ, ಅಂತಹ ಕೆಲವು ಚಿತ್ರ ವಿಚಿತ್ರ ಚಮತ್ಕಾರಗಳನ್ನ, ದೇವರ ಪವಾಡಗಳನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. 80ರ ದಶಕದಲ್ಲಿ, 90ರ ದಶಕದಲ್ಲಿ ಆಗಾಗ ನಾವು ಕೆಲವು ವಿಚಿತ್ರ ಘಟನೆಗಳ ಬಗ್ಗೆ ಕೇಳುತ್ತಿದ್ದೆವು, ನೋಡುತ್ತಿದ್ದೆವು. ಸಾಯಿಬಾಬಾ ಮೂರ್ತಿ ನೀರು ಕುಡಿಯುತ್ತಿದೆ, ಗಣೇಶ ಹಾಲು ಕುಡಿಯುತ್ತಿದ್ದಾನೆ, ಶಿವನು ಕೂಡ ಹಾಲು ಕುಡಿಯುತ್ತಿದ್ದಾನೆ ಅಂತ ಆಗಾಗ ನಾವು ಕೇಳಿರುವುದು, ನೋಡಿರುವುದು ನಿಮಗೆಲ್ಲ ಗೊತ್ತಿರುವ ವಿಷಯ. ಆದ್ರೆ ಅಂತಹದೇ ಒಂದು ಚಮತ್ಕಾರ ಇತ್ತೀಚೆಗೆ ಕೋಲ್ಕತ್ತಾ ನಗರದಲ್ಲಿ ನಡೆದಿದೆ. ಇಲ್ಲಿ ಕಾಳಿ ಮಾತೆ ಹಾಲನ್ನು ಕುಡಿಯುತ್ತಿದ್ದಾಳೆ. ನಾಲಿಗೆ ಹತ್ತಿರ ಸ್ಪೂನಿನ ಮೂಲಕ ಹಾಲನ್ನು ಇಟ್ಟಾಗ ಆ ತಾಯಿ ಹಾಲನ್ನು ಕುಡಿಯುತ್ತಿದ್ದಾಳೆ ಎನ್ನುವ ಹಾಗೆ ಕಾಣುತ್ತದೆ. ಆದ್ರೆ ಕೆಲವರು ಇದನ್ನ ಶುದ್ಧ ಸುಳ್ಳು ಎನ್ನುತ್ತಾರೆ. ದೇವಿಯ ನಾಲಿಗೆಯಲ್ಲಿ ಒಂದು ಚಿಕ್ಕ ಪೈಪನ್ನ ಅಳವಡಿಸಲಾಗಿದೆ, ಅದರ ಮೂಲಕ ದೇವಿಯು ಹಾಲನ್ನ ಕುಡಿಯುತ್ತಿದ್ದಾಳೆ ಅನ್ನುವ ಹಾಗೆ ತೋರಿಸಲಾಗಿದೆ, ಹೀಗೆಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವು ಜನರು ಇದು ಕಾಳಿ ಮಾತೆಯ ಚಮತ್ಕಾರ, ನವರಾತ್ರಿಯ ಸಂದರ್ಭದಲ್ಲಿ, ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಪ್ರತಿ ವರ್ಷ ಈ ರೀತಿಯ ಚಮತ್ಕಾರಗಳು ನಡೆಯುತ್ತದೆ ಎನ್ನುವುದು ಇನ್ನು ಕೆಲವರ ವಾದವಾಗಿದೆ. ಇನ್ನು ಕೆಲವರು ಇದನ್ನ ವಿಜ್ಞಾನಕ್ಕೆ ಹೋಲಿಸಿದ್ದಾರೆ. ಅಂದರೆ ಈ ರೀತಿಯ ಕಲ್ಲುಗಳು ಯಾವುದೇ ರೀತಿಯ ದ್ರವ ಪದಾರ್ಥವನ್ನ ತಮ್ಮ ಮುಂದೆ ಇಟ್ಟರೆ ಅವು ತನ್ನಂತಾನೆ ಹೀರುತ್ತವೆ, ಅದು ನೀರೇ ಆಗಲಿ ಅಥವಾ ಹಾಲೇ ಆಗಲಿ, ಇದರಲ್ಲಿ ಯಾವುದೇ ಚಮತ್ಕಾರವಿಲ್ಲ ಎಂದು ಹೇಳಲಾಗುತ್ತಿದೆ. ಇದು ಒಂದು ನೈಸರ್ಗಿಕ ಪ್ರಕ್ರಿಯೆ ಎಂದು ಕೆಲವರ ವಾದವಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಒಂದು ನಿಗೂಢ ಪ್ರಕ್ರಿಯೆ ಏನಾಗಿರಬಹುದು ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ಒಂದು ನಿಗೂಢ ವಿಡಿಯೋನ ನೀವೇ ನೋಡಿ. ಇಲ್ಲೊಬ್ಬ ಭಕ್ತ ದೇವಿಯಲ್ಲಿ ಪರಿಪರಿ ಬೇಡಿಕೊಳ್ಳುತ್ತಿದ್ದಾನೆ, ಹೇಗಾದ್ರೂ ಮಾಡಿ ತನಗೊಂದು ಸರ್ಕಾರಿ ನೌಕರಿ ಕೊಡಿಸು ಎಂದು. ಅದು ಅವನ ಭಕ್ತಿಯೋ ಅಥವಾ ದೇವಿ ಕೊಟ್ಟ ಹರಕೆಯೋ ಗೊತ್ತಿಲ್ಲ, ಅಥವಾ ಅದು ಆಕಸ್ಮಿಕವೋ ಕಾಕತಾಳಿಯೋ ಅದೂ ಗೊತ್ತಿಲ್ಲ. ಆದ್ರೆ ಅವನು ದೇವಿಯಲ್ಲಿ ಬೇಡುವುದಕ್ಕೂ ದೇವಿಯ ತಲೆಯಿಂದ ಹೂವು ಬೀಳುವುದಕ್ಕೂ ಆ ಸಮಯ ಸರಿಯಾಗಿತ್ತು. ಆದ್ರೆ ಅವನ ಪ್ರಕಾರ ಹಾಗೂ ಅಲ್ಲಿರುವ ಪೂಜಾರಿಗಳ ಪ್ರಕಾರ ದೇವಿಯು ಅವನ ಹರಕೆಯನ್ನ ಕೇಳಿದ್ದಾಳೆ, ಅವನ ಭಕ್ತಿಯನ್ನ ಮೆಚ್ಚಿದ್ದಾಳೆ. ಇದಕ್ಕಾಗಿ ದೇವಿ ಅವನಿಗೆ ಹೂವನ್ನ ಅದೇ ಸಮಯಕ್ಕೆ ಕೊಟ್ಟಿದ್ದಾಳೆ, ಅಥವಾ ವರವನ್ನು ಕೂಡ ಕೊಟ್ಟಿದ್ದಾಳೆ ಅನ್ನುವ ಅವರ ಒಂದು ವಾದವಾಗಿದೆ. ಆದ್ರೆ ಈ ವಿಡಿಯೋ ವೈರಲ್ ಆದಾಗ ಎಷ್ಟೋ ಜನರು ಇದನ್ನು ಕೇವಲ ಒಂದು ಆಕಸ್ಮಿಕ ನಡೆದಂತಹ ಘಟನೆ ಎನ್ನುತ್ತಾರೆ. ಈ ರೀತಿ ಈಗಿನ ಕಾಲದಲ್ಲಿ ದೇವಿ ಕೇಳಿದವರಿಗೆ ಈ ರೀತಿ ವರವನ್ನ ಕೊಟ್ಟರೆ ಪಾಪಿಗಳೇ ಜಾಸ್ತಿ ಆಗುತ್ತಾರೆ ಎನ್ನುವ ಕೆಲವರ ನಂಬಿಕೆ. ಆದ್ರೆ ಈ ವ್ಯಕ್ತಿಯ ಪ್ರಕಾರ ತನಗೆ ದೇವಿ ವರವನ್ನು ಕೊಟ್ಟಿದ್ದಾಳೆ ಎಂದು ಅವರ ನಂಬಿಕೆ. ನಿಮ್ಮ ಪ್ರಕಾರ ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹೇಳಿ. ಈ ತರ ಇವತ್ತಿನ ಕಾಲದಲ್ಲೂ ನಿಜಕ್ಕೂ ನಡೆಯುತ್ತಾ, ಅಥವಾ ಇದೊಂದು ಶುದ್ಧ ಸುಳ್ಳ, ಅಥವಾ ಇದು ಕೇವಲ ಆಕಸ್ಮಿಕವಾ? ನಿಮಗೂ ಏನಾದರೂ ಈ ರೀತಿ ನಿಮ್ಮ ಜೀವನದಲ್ಲಿ ನಡೆದಿದೆಯಾ? ಇದನ್ನ ನಂಬುವುದಾ ಬೇಡವಾ ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.
ಈ ವಿಡಿಯೋನ ಸ್ವಲ್ಪ ಗಮನವಿಟ್ಟು ನೋಡಿ. ಈ ಘಟನೆ ನಡೆದಿದ್ದು 2017 ಸೆಪ್ಟೆಂಬರ್ 18ನೇ ತಾರೀಕು ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಸ್ಥಾನದಲ್ಲಿ. ಇಲ್ಲಿ ಶಿವಲಿಂಗದ ಮೇಲೆ ಅಭಿಷೇಕವನ್ನ ಮಾಡಲಾಗುತ್ತಿದೆ. ಒಬ್ಬ ಪೂಜಾರಿ ಮೇಲಿನಿಂದ ಅರಿಶಿಣದ ಅಭಿಷೇಕವನ್ನ ಮಾಡುತ್ತಿದ್ದರೆ ಇನ್ನೊಬ್ಬ ಪೂಜಾರಿ ಆ ಶಿವಲಿಂಗವನ್ನ ಅದೇ ಸಮಯದಲ್ಲಿ ಸ್ವಚ್ಛಗೊಳಿಸುತ್ತಿದ್ದಾರೆ. ಆದರೆ ಹೀಗೆ ಅರಿಶಿಣ ಅಭಿಷೇಕವನ್ನು ಮಾಡುತ್ತಿರುವಾಗ ಶಿವನ ಆಕಾರದ ಮುಖ ಗೋಚರಿಸುತ್ತದೆ. ಈ ಘಟನೆಯನ್ನು ನೋಡಿದರೆ ನಿಜಕ್ಕೂ ವಿಚಿತ್ರ ಅನಿಸುತ್ತದೆ. ಅಲ್ಲಿರುವ ಅರ್ಚಕರ ಪ್ರಕಾರ ಇದು ಶಿವನ ಮುಖವೇ ಎಂದು ಅವರು ಹೇಳುತ್ತಾರೆ. ನಿಜ ಹೇಳಬೇಕೆಂದರೆ ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ಎಡಿಟ್ ಕೂಡ ಮಾಡಲಾಗಿಲ್ಲ. ನೀವೇ ಕಾಣಬಹುದು. ಯಾವಾಗ ಅಭಿಷೇಕದ ನೀರು ಕೆಳಗೆ ಹೋಗುತ್ತದೆಯೋ ಆಗ ಶಿವನ ಮುಖ ನಿಜಕ್ಕೂ ಗೋಚರಿಸುತ್ತದೆ. ಇದನ್ನು ನೋಡಿದರೆ ನಿಜಕ್ಕೂ ಇದೊಂದು ಚಮತ್ಕಾರವೇ ಅನಿಸುತ್ತದೆ. ನಿಮ್ಮ ಪ್ರಕಾರ ಈ ರೀತಿ ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಾಲಯದಲ್ಲಿ ನಡೆದಿದ್ದು ಏನಾಗಿರಬಹುದು? ಇದು ನಿಜಕ್ಕೂ ನಡೆದ ಘಟನೆಯೇ ಅಥವಾ ಕೇವಲ ಒಂದು ಆಕಸ್ಮಿಕ ಘಟನೆಯೇ ಎಂದು? ಈ ವಿಚಿತ್ರವಾದ ಘಟನೆಯನ್ನು ಈ ವಿಡಿಯೋ ಮೂಲಕ ನೋಡಿದರೆ ಅಚ್ಚರಿಯಾಗುತ್ತದೆ. ಇದು ತಮಿಳುನಾಡಿನ ಒಂದು ಪ್ರತಿಷ್ಠಿತ ದುರ್ಗಾ ದೇವತೆಯ ದೇವಸ್ಥಾನ. ಇಲ್ಲಿರುವ ದೇವಿಯ ಮೂರ್ತಿಯನ್ನು ಸಾಯಂಕಾಲ ಮಾತ್ರ ಆರತಿ ಮಾಡುವಾಗ ಈ ದೇವಿಯ ಮುಖದ ಭಾವನೆಗಳು ಬದಲಾಗುತ್ತವೆ. ಆರತಿ ಮೇಲೆ ಹೋಗುತ್ತಿದ್ದ ಹಾಗೆ ನಿಮಗೆ ದೇವಿಯು ನಗುತ್ತಿರುವ ಹಾಗೆ ಗೋಚರಿಸುತ್ತಾಳೆ. ನೀವು ದಯವಿಟ್ಟು ಈ ವಿಡಿಯೋನ ಸ್ವಲ್ಪ ಗಮನವಿಟ್ಟು ನೋಡಿ. ಯಾವ ರೀತಿ ದೇವಿಯ ಮುಖದ ಭಾವನೆಗಳು ಆರತಿ ಮಾಡಿದಾಗ ಪದೇ ಪದೇ ಬದಲಾಗುತ್ತಿದೆ ಎಂದು. ಈ ರೀತಿ ಆರತಿ ಮಾಡುವಾಗ ನಗುವ ದೇವಿಯ ಮೂರ್ತಿ ನಿಜಕ್ಕೂ ಅಲ್ಲಿನ ಅರ್ಚಕರಿಗೂ ಹಾಗೂ ಅಲ್ಲಿನ ಭಕ್ತಾದಿಗಳಿಗೂ ಆಶ್ಚರ್ಯವನ್ನ ಉಂಟು ಮಾಡಿದೆ. ಇದನ್ನು ನೋಡಲೆಂದೇ ಇಲ್ಲಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ಜನರು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಇದೊಂದು ನವರಾತ್ರಿಯಲ್ಲಿ ನಡೆದ ವಿಚಿತ್ರ ಘಟನೆ. ಈ ವಿಡಿಯೋನ ಸ್ವಲ್ಪ ಗಮನವಿಟ್ಟು ನೋಡಿ. ಈ ಘಟನೆ ನಡೆದಿದ್ದು ಕೋಲ್ಕತ್ತಾ ನಗರದ ನಯಾ ಬಜಾರ್ ಎಂಬ ಪ್ರದೇಶದಲ್ಲಿ. ಇದು ಕೂಡ ನವರಾತ್ರಿಯ ಸಂದರ್ಭದಲ್ಲಿ. ಇಲ್ಲಿ ಗಣೇಶನ ಹಾಗೆ ದುರ್ಗಾ ಪೂಜಾ ಸಂದರ್ಭದಲ್ಲಿ ದುರ್ಗೆಯನ್ನ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಹೀಗೆ ಮಾಡಿದಂತಹ ಸಂದರ್ಭದಲ್ಲಿ ಈ ದೇವಿಯನ್ನು ನಿರ್ಮಾಣ ಮಾಡಿದಂತಹ ಕಲಾಕಾರರು ಈ ದೇವಿಯ ಕಣ್ಣುಗಳಲ್ಲಿ ಒಂದು ಚಮತ್ಕಾರವನ್ನೇ ಸೃಷ್ಟಿಸಿದ್ದಾರೆ. ಅದೇನೆಂದರೆ ಈ ದೇವಿಯ ಕಣ್ಣುಗಳು ತೆಗೆಯುವ ಹಾಗೆ ಹಾಗೂ ಮುಚ್ಚುವ ಹಾಗೆ ಮಾಡಿದ್ದಾರೆ. ಆದರೆ ನಿಜಕ್ಕೂ ಇಲ್ಲಿ ಬರುವ ಭಕ್ತರು ಈ ದೇವಿಯೇ ಕಣ್ಣು ತೆಗೆದು ನೋಡುತ್ತಾಳೆ ಅನ್ನುವ ಹಾಗೆ ಗೋಚರಿಸುತ್ತದೆ. ಇದು ದೇವಿಯ ಚಮತ್ಕಾರ ಅಲ್ಲ ಸ್ನೇಹಿತರೆ, ಬದಲಾಗಿ ಇದು ಮೂರ್ತಿಯನ್ನು ಮಾಡಿದಂತಹ ಆ ಕಲೆಗಾರನ ಚಮತ್ಕಾರವಾಗಿದ್ದು, ಆದರೆ ನೋಡಿದರೆ ಈ ದೇವಿಯೇ ಕಣ್ಣು ತೆಗೆದು ನೋಡುತ್ತಾಳೆ ಅನ್ನುವ ಭಾವನೆ ನಮಗೆಲ್ಲರೂ ಬರುತ್ತದೆ.